ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ನಗರದ ನಗರಸಭೆಯ ಆಡಳಿತ ವರ್ಗ ಹಾಗೂ ನಗರಸಭೆಯ ಅಧಿಕಾರಿಗಳು ಸಾರ್ವಜನಿಕರ ಅಹವಾಲು ಹಾಗೂ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ತಾಲೂಕು ಬಿಜೆಪಿ ಮಂಡಲಾಧ್ಯಕ್ಷರಾದ ವಿಶ್ವನಾಥ್ ನಗರಸಭೆ ಪೌರಾಯುಕ್ತದ ಆಡಳಿತದ ವೈಖರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ತಾಲೂಕು ಘಟಕ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ನಗರಸಭೆ ಪೌರಾಯುಕ್ತರ ವಿರುದ್ಧ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯ ನೇತೃತ್ವ ವಹಿಸಿ ಅವರು ಮಾತನಾಡಿದರು. ಸಾರ್ವಜನಿಕರಿಂದ ಚುನಾಯಿತಗೊಂಡ ಸದಸ್ಯರಿಗೆ ಮಾಹಿತಿ ನೀಡದೆ ಕೆಎಂ ಕೊಟ್ಟಿಗೆಯಿಂದ ನಂಜುಂಡಯ್ಯನ ಕೊಟ್ಟಿಗೆ ಹತ್ತಿರ ರಸ್ತೆ ಮರುಡಾಂಬರೀಕರಣ ಕಾಮಗಾರಿ ನಡೆಸುತ್ತಿದ್ದು, ಈ ಬಗ್ಗೆ ಮಾಹಿತಿ ಕೇಳಲು ನಗರಸಭೆ ಸದಸ್ಯರಾದ ಅಂಬಿಕಾ ಅವರ ಪತಿಯಾದ ಬಿಜೆಪಿ ಪಕ್ಷದ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಸಿದ್ದು ಆರಾಧ್ಯರವರು ನಗರದ ಆಡಳಿತಾಧಿಕಾರಿಗಳ ಬಳಿ ತೆರಳಿದಾಗ, ನಿಮಗೆ ಏಕೆ ನಾವು ಮಾಹಿತಿ ನೀಡಬೇಕು, ನಿಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಎಂದು ಉತ್ತರ ನೀಡಿದ್ದಾರೆ ಎಂದು ಅವರು ಆರೋಪಿಸಿದರು. ಚುನಾಯಿತ ವಾರ್ಡ್ ಸದಸ್ಯರ ಗಮನಕ್ಕೆ ಬಾರದೆ ಮಧ್ಯರಾತ್ರಿ ವೇಳೆಯಲ್ಲಿ ತರಾತುರಿಯಲ್ಲಿ ಕಾಮಗಾರಿ ನಡೆಸುತ್ತಿದ್ದು, ಈ ಕಾಮಗಾರಿ ಅತ್ಯಂತ ಕಳಪೆಯಾಗಿದ್ದು, ಈ ಬಗ್ಗೆ ನಗರಸಭೆ 28ನೇ ವಾರ್ಡ್ನ ಬಿಜೆಪಿ ಪಕ್ಷದ ಸದಸ್ಯರಾದ ಅಂಬಿಕಾ ಬಾಯಿ ಅವರು ಮಾಹಿತಿ ಕೇಳಿದರೂ ಯಾವುದೇ ಮಾಹಿತಿ ನೀಡದೆ ಬೇಜವಾಬ್ದಾರಿತನದ ವರ್ತನೆಯನ್ನು ಆಡಳಿತಾಧಿಕಾರಿಗಳು ತೋರಿದ್ದಾರೆ ಎಂದು ಸಿದ್ದು ಆರಾಧ್ಯ ಹಾಗೂ ಅಂಬಿಕಾ ಬಾಯಿ ಇದೇ ವೇಳೆ ಆರೋಪಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರಿಗೆ ಹಾಗೂ ಸಾರ್ವಜನಿಕರಿಗೆ ಸ್ಪಂದಿಸದ ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ ಎಂದು ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿದರು. ಆರ್ಟಿಐ ಕಾರ್ಯಕರ್ತರಾದ ನಾಗರಾಜು ಅವರು ಮಾತನಾಡಿ, ಇವತ್ತಿನ ದಿನಗಳಲ್ಲಿ ಹಿರಿಯೂರು ನಗರದ ರಾಜ್ಯ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಆಕ್ರಮಣ ಮಾಡುತ್ತಿದ್ದಾರೆ. ಇದರ ಬಗ್ಗೆ ನಗರಸಭೆ ಕಮಿಷನರ್ ಅವರ ಬಳಿ ಮಾಹಿತಿ ಕೇಳಲು ಹೋದರೆ ನಮಗೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಮಾಡಿಸಿ ಜೈಲಿಗೆ ಕಳುಹಿಸುತ್ತೇವೆ ಎಂದು ಬೆದರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ತಾಲೂಕಿನ ಅಧ್ಯಕ್ಷರಾದ ವಿಶ್ವನಾಥ್ ಯಾದವ್, ಆರ್ಟಿಐ ಕಾರ್ಯಕರ್ತರಾದ ನಾಗರಾಜು, ಸಿದ್ದು ಆರಾಧ್ಯ, ಅಂಬಿಕಾ ಯಾನೆ ಅಂಬಿಕಾ ಬಾಯಿ, ಮುಖಂಡರು, ನಗರಸಭೆ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು, ನಗರಸಭೆ ಆಡಳಿತಾಧಿಕಾರಿಗಳು, ನಗರಸಭೆ ಸದಸ್ಯರು ಭಾಗವಹಿಸಿದ್ದರು. ನಮ್ಮ ವಾರ್ಡ್ನಲ್ಲಿ ಇರುವಂತಹ ಸಮಸ್ಯೆಗಳನ್ನ ಹೇಳಿದ್ರು ಕೂಡ ನಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗೆ ಸ್ಪಂದಿಸೋದಿಲ್ಲ. ಬಂದರೆ ಇಲ್ಲಿ ಏನಂದರೆ ಮಹಿಳಾ ನಗರಸಭಾ ಸದಸ್ಯರಿಂದ ಮಹಿಳಾ ನಗರಸಭಾ ಸದಸ್ಯರಿಗೆ ಈ ನಗರಸಭೆಯಿಂದ ಬರುವಂತಹ ಯಾವುದೇ ಸೌಲಭ್ಯಗಳನ್ನು ಅವರಿಗೆ ಮಾಹಿತಿ ನೀಡ್ತಾ ಇರೋದಿಲ್ಲ. ಮತ್ತೆ ನಾವು ಪಕ್ಷದ ವತಿಯಿಂದ ಬಂದು ಕೇಳಿದಾಗ ನೀನು ಯಾಕೆ ಕೇಳೋಕ್ಕೆ, ನಿನಗೇನು ಕೊಡಬೇಕು, ನೀನು ಯಾರು, ನೀನು ಇಲ್ಲಿಂದ ಎತ್ತುವುದು, ಇಂಥ ಧೋರಣೆ ಬಂದು ತಾಳ್ತಾರೆ. ಇಲ್ಲಿ ನಮ್ಮ ನಗರಸಭಾ ಸದಸ್ಯರುಗಳು ಮತ್ತು ನಮ್ಮ ಪಕ್ಷ ಬಂದು ಕೇಳಿದಂಥ ಸಂದರ್ಭದಲ್ಲಿ ಹೇಳಲಿಲ್ಲ ಅಂದರೆ ಸಾಮಾನ್ಯ ನಾಗರಿಕರಿಗೆ, ಪಬ್ಲಿಕ್ಸ್ಗೆ ಇವರು ಯಾವ ಥರ ಸಹಕಾರ ಮಾಡ್ತಾರೆ ನಗರಸಭೆಯವರು? ಇಲ್ಲಿ ಒಂದು ದೌರ್ಜನ್ಯವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ. ನೆನ್ನೆ ಬಂದು ನಮ್ಮ ಹಳ್ಳಿಯಲ್ಲೇ ಒಂದು ಕಾಮಗಾರಿ ಸ್ಟಾರ್ಟ್ ಆಗಿದೆ, ಮಧ್ಯಾಹ್ನ ಸ್ಟಾರ್ಟ್ ಆಗಿರೋದು ರಾತ್ರಿ ಒಳಗೆ ಮುಗಿಸುವಂಥ ಪ್ರಯತ್ನ ನಡೆದಿತ್ತು. ಅದು ಪೂರ್ತಿ ಕಳಪೆ ಕಾಮಗಾರಿಯಿಂದ ಕೂಡಿರುತ್ತೆ. ಏನು ಈ ವಿಚಾರವಾಗಿ 28ನೇ ವಾರ್ಡಿನ ಕೌನ್ಸಿಲರ್ ಬಂದಾಗ ನನಗೆ ಗೊತ್ತಿಲ್ಲ ಅಂತ ನಗರಸಭಾ ಪೌರಾಯುಕ್ತರು ಹೇಳಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಸ್ಥಳ ಪರಿಶೀಲನೆಗೆ ಅಲ್ಲಿ ವಾರ್ಡಿಗೆ ಹೋದಂಥ ಸಂದರ್ಭದಲ್ಲಿ ಹೇಳಬಲ್ಲಿಯೂ ಕೂಡ ಇದ್ರ ಬಗ್ಗೆ ಸಮರ್ಪಕವಾದಂಥ ಎಸ್ಟಿಮೇಷನ್ ಆಗಲಿ ಯಾವ ರೀತಿ ಕಾಮಗಾರಿ ನಡೀತಾ ಇರೋದಾದ್ರೆ ಸಮರ್ಪಕವಾಗಿ ಹೇಳಿರೋದಿಲ್ಲ. ಇದನ್ನು ನೀವು ಕೇಳಿದರೆ ಇದು ನಿಮಗೆ ಸಂಬಂಧಪಡಲ್ಲ, ಇದನ್ನೇ ಕೇಳೋಕ್ಕಿಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿರ್ತಾರೆ. ಅದಾಗಿ ನಾನು ಬಂದು ಕೇಳಿದಾಗ ಈ ಜಾಸ್ತಿ ಇದೆಯಲ್ಲ ಏನಿದು ಅಂತ ಕೇಳಿದಾಗ ಇವರು ಕೂಡ ನಗರಸಭಾ ಮುಖ್ಯಸ್ಥರಾದಂಥ ಪೌರಾಯುಕ್ತರು ಕೂಡ ನಮ್ಗೆ ಯಾವುದೇ ರೀತಿಯಾದ ನಿಮಗೆ ಸಂಬಂಧ ಇಲ್ಲ, ನೀವೇನು ಕೇಳೋದಕ್ಕೆ ಇಲ್ಲಿ, ನೀವ್ಯಾರು ಇಲ್ಲಿ ಬರೋಕೆ ಅನ್ನುವಂಥ ಒಂದು ದೌರ್ಜನ್ಯವಾದಂಥ ಉತ್ತರವನ್ನು ಕೊಡ್ತಾರೆ. ಇಲ್ಲಿ ನಾವು ನಾಗರಿಕರು ಬಂದು ಇಲ್ಲಿ ಸಮಸ್ಯೆಗಳನ್ನ ಆಲಿಸೋದು ಹೇಗೆ, ಅವ್ರಿಗೆ ಹೇಳೋದು ಹೇಗೆ? ಈ ಥರ ನಗರಸಭಾ ಮುಖ್ಯಸ್ಥರು ಮತ್ತು ಹೇಳಬಲ್ಲಿಯವರು ಕೂಡ ಈ ಥರ ಇದನ್ನು ಮಾಡಿದಾಗ ವಾರ್ಡ್ನಲ್ಲಿ ಕೌನ್ಸಿಲರ್, ಮಹಿಳಾ ಕೌನ್ಸಿಲರ್ಗಳು ವಾರ್ಡ್ನಲ್ಲಿ ಕೆಲಸ ಮಾಡೋದು ಹೇಗೆ? ಅವರು ಈ ಥರ ಇದ್ದಾಗ ನಗರಸಭೆ ಬಂದವರು ಕೆಲಸ ಮಾಡೋಕ್ಕಾಗುತ್ತಾ? ಇದನ್ನು ನಾವು ಇದನ್ನೆಲ್ಲ ಖಂಡಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡಿದ್ವಿ. ಒಂದೇ ಏನು ಇಲ್ಲಿ ನಗರಸಭೆಯಲ್ಲಿ ಏನು ಅಧಿಕಾರಿಗಳು ಇದ್ದಾರೆ, ಇವತ್ತು ನಗರಸಭೆ ಅಭಿವೃದ್ಧಿ ಏನು ನಮ್ಮ ನಗರ ಹಿರಿಯೂರು ತಾಲೂಕು ಅಭಿವೃದ್ಧಿ ಆಗ್ತಾ ಇಲ್ಲ. ಕಾರಣ ಇಲ್ಲಿ ಏನು ಒಂದು ಕೆರೆ ಹೋದ್ರೂ ನಗರಸಭೆ ಕೇಳಲ್ಲ, ಒಂದು ಹಳ್ಳ ಹೋದ್ರೂ ನಗರಸಭೆ ಕೇಳಲ್ಲ. ಅದನ್ನ ಒಂದು ವ್ಯಕ್ತಿ
ಇದನ್ನ ತಡೀರಪ್ಪ ಅಂತೇಳಿ ಅರ್ಜಿ ಕೊಟ್ಟರೆ ಅವ್ರ ಮೇಲೆ FIR ಮಾಡ್ತಾರೆ. ಇದು ಎಂತ ನಮ್ಮ ನಾಚಿಕೆಗೇಡು ಅಂದ್ರೆ ಇದು ಎಲ್ಲರೂ ತಲೆ ತಗ್ಗಿಸುವಂತ ವಿಚಾರ. ಹಿರಿಯರಲ್ಲೆಲ್ಲ ಎಲ್ಲ ನಾಗರಿಕರು ಇದನ್ನ ಖಂಡಿಸಬೇಕು. ಒಂದು ನದಿನ ಹರಿಯುವಂತ ಜಾಗನ ಮಣ್ಣು ಮುಚ್ಚಿ ಅದ್ರ ಮೇಲೆ ಶೆಡ್ಗಳು ಕಟ್ಟಿ ಅದನ್ನ ತಡೆದು ಇದು ಅಕ್ರಮವಾಗಿ ಬಿಡ್ತಾರೆ ಅಂದ್ರೆ ಒಬ್ಬ ಬಡವರನ್ನ ಮನೆ ಕಟ್ಟಕ್ಕೆ ಲೈಸೆನ್ಸ್ ತರಲಿಲ್ಲ ಅಂದ್ರೆ ಸಾಮಾನ್ಯದಲ್ಲಿ ಎತ್ಕೊಂಡ್ ಬರ್ತಾರೆ ಅಂದ್ರೆ ಇದು ಅಂತದ್ನ ಲೈಸೆನ್ಸ್ ಕೊಟ್ಟಿಲ್ಲ, ಒಂದು ಬಫರ್ ಝೋನ್ ಪ್ರಕಾರ ಜಾಗ ಬಿಟ್ಟಿಲ್ಲ. ಇಂಥವ್ರ ನ್ಯಾಯ ಕೇಳಕ್ ಹೋದ್ರೆ FIR ಮಾಡಿ ಇವ್ರು ಜೈಲಿಗೆ ಕಳಿಸ್ತಾರೆ ಅಂದ್ರೆ ಇವ್ರೆಂತ ಅಧಿಕಾರಿ? ಇತಿಹಾಸದಲ್ಲಿ ಒಬ್ಬ ನಗರಸಭೆಯವರು ಯಾರು FIR ಮಾಡಿಲ್ಲ ಒಬ್ಬ ಪ್ರಜೆ ಮೇಲೆ. ನಗರಸಭೆಗೆ ಏನಕ್ಕೆ ಬರ್ತಾರೆ? ಒಬ್ಬ ಪ್ರಜೆ ಅವನು ಕುಂದುಕೊರತೆ ಕೇಳಕ್ ಮಾತ್ರ ಬರ್ತಾರೆ. ಟ್ಯಾಕ್ಸ್ ಕಟ್ಟಿರ್ತಾರೆ, ಕಂದಾಯ ಕಟ್ಟಿರ್ತಾರೆ, ನಲ್ಲಿ ಕಂದಾಯ ಕಟ್ಟಿರ್ತಾರೆ. ಅದಕ್ಕೆ ಬಂದ್ರೆ ಸಂಬಂಧಪಟ್ಟ ಮಾತ್ರ ಕೇಳಕ್ ಬರ್ತಾರೆ ವಿನಃ ಅದು ಬಿಟ್ಟರೆ ಬೇರೆ ಏನು ಬರೋಲ್ಲ. ಸುಮ್ಮನೆ ಜೀವ ಬೆದರಿಕೆ ಹಾಕಿದ್ದಾರೆ, ಅಶ್ಲೀಲವಾಗಿ ಮಾತಾಡಿದ್ದಾರೆ. ಇವ್ರು ಮಾತ್ರ ಏಕವಚನದಲ್ಲಿ ಮಾತಾಡ್ಬೋದು, ನಾವು ಮಾತ್ರ ಏನು ಮಾತಾಡೋಂಗಿಲ್ಲ. ಒಬ್ಬ ಅಧಿಕಾರಿ ಸಾರು ಅಂತೇಳಿ ಕೈ ಕಟ್ಕೊಂಡು ಇಟ್ಕೋಬೇಕ ನಾವೇನು ಇವರ ನಾವು ಒಬ್ಬ ಪ್ರಜೆ ಓಟ್ ಹಾಕಿರೋ ಪ್ರಜೆ ಇವತ್ತು ನಾವಿಲ್ಲ ಅಂದ್ರೆ ಸರ್ಕಾರ ಇಲ್ಲ, ಇವರು ಇಲ್ಲ, ಸಂಬಳನೂ ಇಲ್ಲ. ಅಂಥದ್ರಲ್ಲಿ ಇವರು ಪ್ರತಿಯೊಬ್ಬರು ಸಾರ್ವಜನಿಕರು ಸ್ಪಂದಿಸಬೇಕು. ಸಂಬಳ ತಿಂದ ಮೇಲೆ ಎಲ್ಲ ನಿಯತ್ತಾಗಿ ಕೆಲಸ ಮಾಡಬೇಕು. ಒಬ್ಬ ಕೆರೆ ಆಗಲಿ, ಒಬ್ಬ ಹಳ್ಳ ಆಗಲಿ, ಯಾರೇ ಬರಲಿ ಅದನ್ನ ಸ್ಪಂದಿಸಿ ಅದನ್ನು ನ್ಯಾಯಗೊಳಿಸ್ಕೊಡ್ಬೇಕು. ಇವತ್ತು ಕೂಡ ಅನ್ಯಾಯ ಕಟ್ಟಿರ್ತಕ್ಕಂಥದ್ದು ಹೊಡೆದೇ ಇಲ್ಲ. ಕೆರೆ ಸಂರಕ್ಷಣಾ ಇಲಾಖೆ ಜಡ್ಜ್ ಹೇಳಿದ್ದಾರೆ, ಹೋಗಿ ಅನ್ಯಾಯ ಆಗಿದೆ ಫಸ್ಟ್ ಅದನ್ನು ಹೊಡೆದು ತೆರವು ಮಾಡಿ ನೀರು ಮಾಡೋ ಅಂತಂದ್ರೆ ಕಣ್ಮುಚ್ಕೊಂಡು ಕುತ್ಕೊಂಡಿದ್ದೀನಿ ಕಮಿಷನರ್. ನನ್ನ ಮೇಲೆ FIR ಮಾಡಿ ಜೈಲಿಂದ ಜಾಮೀನು ತಗೊಂಡು ಬಂದಿದ್ದೀನಿ. ಎಲ್ಲರೂ ಖಂಡಿಸ್ಕೊಂಡು ನಡೀತಾರೆ ಎಲ್ಲ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.